ವೀರರೇ, ನಿಮ್ಮನ್ನು ಹೇಗೆ ಹೊಗಳುದು ಗೊತ್ತಾಗುವುದಿಲ್ಲ. ನಾನು ಹೇಗೆ ಕಾಡಿದ್ರೆ ಹಾಗೆ ಹೊಗಳು, ಹಾಗೆ ಹೊಗಳ್ಬೇಡ, ಮುಟ್ಟು ಗುಟ್ಟಿದೆ ಬರ್ತೇನೆ. ಉಬ್ಬಿದೆಯೇ ಕೊಬ್ಬಿದರೆ ಅಜಾನುಭಾವಗಳು, ಉರಿಗಟ್ಟಿದ ಮೀಸೆ, ಗಂಟಿಕ್ಕಿದ ಹುಬ್ಬು, ಕೆಂಗಿಡಿಯನ್ನು ಸೂಸುವ ಕಂಗಳು, ಅಬ್ರಂಕಶ ಆರ್ಭಟೆ, ಜೋರು ಆರ್ಭಟೆ. ದೊಡ್ಡ ಶಬ್ದ ಎಲ್ಲ ನಮ್ಗೆ ಬರುವುದಿಲ್ಲ. ವೀರರೇ, ನಿಮ್ಮನ್ನು ಕಂಡು, ನಿಮ್ಮನ್ನು ಕಂಡು ಅಲ್ಲ ನೋಡಿ ಬಹಳ ಸಂತೋಷ ಆಯ್ತು. ಹೌದಾ? ಯಾಕೆ? ಕೃಷಿಕನೊಬ್ಬ ತಾನು ಬಿತ್ತಿದ ಬೀಜ ಮೊಳಕೆ ಹಿಡಿದು ಈ ಸಾರಿ ಒಳ್ಳೆ ಫಸಲು ಕೊಡ್ತದೆ ಎಂದು ಸಂತಸಗೊಂಡ್ಲು. ಒಬ್ಬ ಕೃತಿಕಾರ ಕಾವ್ಯ ರಚನೆ ಮಾಡಿ ಮತ್ತೊಬ್ಬರಿಂದ ವಾಚಿಸಿ ಆ ಸಭೆಯಲ್ಲಿ ಮೆಚ್ಚುಗೆ ಗಳಿಸಿದಾಗ ಆಗುವ ಆ ಸಂತೋಷ. ಈಗ ನಾನು ಸಂತೋಷಗೊಂಡೆ ಅಂತೇನಲ್ಲ ನಾನೇ. ಇದು ಬೆಳೆ, ಇದು ಅದು ಬಿಡಿ, ಬೇಡ. ನಿಮ್ಮನ್ನು ಕಂಡಾಗ ಈಗ ಒಬ್ಬಾಕೆ ತಾಯಿಗೆ ನಿಮಗೆ ಲೋಕಜ್ಞಾನ ಇರಬಹುದು ಅಂತ ನಮ್ಮ ಊಹೆ. ತಾಯಿ ಮಗುವಿನ ಬೆಳವಣಿಗೆಯನ್ನು ಕಂಡು ಆನಂದ ಪಡುವಂತೆ ಆಗ್ತದೆ. ನಿನಗೆ ಆಗುತ್ತದ ಏನು? ನಮ್ಗೆ ತಾಯಿ ಇಲ್ಲ, ಅಪ್ಪನೂ ಇಲ್ಲ, ಯಾವುದೇ ನಾವಿಬ್ಬರೇ. ನಾನಿದ್ದೇನೆ ಓರ್ವಿ ಜಲದಿಗೆ ಯಜಮಾನ ನಾನು. ಆಗ ಒಂದು ಮಾತೇನಿದೆಯಲ್ಲ, ಅದಂತ ಭೂರಿ ಭೋಜನ ಅಂತ ಹೇಳಿದ್ಯಲ್ಲ, ಭೂರಿ ದೋಷ ಅಂತ ಹೇಳಿದ್ದ, ಸಂತೋಷ ಭೂರಿ ಭೋಜನ ನಿಮ್ಮಲ್ಲಿ ಹೇಳ್ತೇನೆ. ಈಗ ನೀವು ಮೊದಲೊಬ್ಬನನ್ನು ಕಂಡೆ ಅಂತಿರಲ್ಲ, ಹೌದು, ಅವ ಹೇಗಿದ್ದ ಎನ್ನುವುದು ಬೇಕು. ಮತ್ತೆ ನನ್ನ ಹೊರತು ಇಲ್ಲಿ ಬೇರೆ ಯಾರನ್ನು ನಾನು ನೋಡ್ಲಿಲ್ಲ. ನೀನು ಯಾರು? ಪಂಚಸಹಸ್ರಕಾಲದಿ ಸನದಿ ಧನುಜರಲಿ ಜಯ ಸೇರದಿರುತ್ತಿರಲು ಧನುಜರಲಿ ಜಯ ಸೇರದಿರುತ್ತಿರಲು
ಸ್ಮರಿಸಿ ಭಕ್ತಿಯೊಳು ಆದಿಮಾಯ ಗಾರಿ ತೋರಮ್ಮ ನಳಿನ ಸ್ಮರಿಸಿ ಭಕ್ತಿಯೊಳು ಕಪಟದೊಳಗೆನುತ ಮನದೊಳರಿತನು ದುರದೊಳಸದನ ಹನನಗೊಳಿಸುವೆ ಕಪಟದೊಳಗೆಂದೆನುತ ಮಧು ಕೈಟವರ ಪೊಗಳು ತಳಿ ಸೆನಸಿ ಪಂಚ ಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುವಿರೇ ಹೋರಾಟ ನಡೆಸಿದೆ. ಮಧುಕೈಟಪರಿಬ್ಬರು ನನ್ನ ನೆಲೆಯನ್ನು ತಿಳಿಯಲಿಲ್ಲ, ಆದ್ದರಿಂದಲೇ ಇವರು ಈ ರೀತಿಯಿಂದ ಗರ್ವದಿಂದ ಮಾತಾಡ್ತಾ ಇದ್ದಾರಲ್ಲ. ಹಾಗಾದ್ರೆ ಇವರಿಗೆ ಜ್ಞಾನ ಚಕ್ಷುವನ್ನು ಕೊಟ್ಟು ಇವರು ನನ್ನಿಂದಲೇ ಜನಿಸಿದವರು ಎಂಬುದನ್ನು ತಿಳಿಯುವ ಹಾಗೆ ವಿರಾಟ ಸ್ವರೂಪನಾಗಿ ಕಾಣಿದೆ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಕ್ಷೀರಾಣವ ಶಯನ ದಾರಿ ರಮಣ ನಾರಾಯಣ ದೀನೋದ್ಧಾರಿ ರಮಣ ಅನಂತ ಶಯನ ಅಚ್ಯುತ ದಾಮೋದರ ನೀಲಮೇಘ ಶಾಂತ